ಸಮಾನತೆಯ ಸಮಾಜ ನಮ್ಮದಾಗಬೇಕು ಎಂಬುದೇ ಎಲ್ಲ ಧನಾತ್ಮಕ ಕಾರ್ಯಕ್ರಮಗಳ ಉದ್ದೇಶವಾಗಿದೆ. ಅಂತಹ ಸಮಾಜ ನಿರ್ಮಾಣವಾಗಬೇಕಾದರೆ ಪ್ರತಿ ಮನಸ್ಸುಗಳಲ್ಲೂ ಸಮಾನತೆಯ ಮಂತ್ರ ಮೊಳಗಬೇಕು ಎಂದು ಸೂಲೂರು ಆರ್ಯ ಈಡಿಗ ಪೀಠದ ಮಠಾಧೀಶರಾದ ಶ್ರೀ ವಿದ್ಯಾನಂದ ಸ್ವಾಮೀಜಿ ಹೇಳಿದರು. ದೇವೈರಿತಿ ಕೋಟಿಚೆನ್ನಯ್ಯ ಮೂಲಸ್ಥಾನ ಕ್ಷೇತ್ರವಾದ ಗೆಜ್ಜಿಗಿರಿ ನಂದನ್ ಬಿತ್ನಲ್ನಲ್ಲಿ ವಾರ್ಷಿಕ ಜಾತ್ರೋತ್ಸವದ ಪ್ರಯುಕ್ತ ನಡೆದ ಧಾರ್ಮಿಕ ಸಭಾ ಕಾರ್ಯಕ್ರಮದಲ್ಲಿ ಅವರು ಆಶೀರ್ವಚನ ನೀಡಿದರು. ದೇವಾಲಯಗಳು, ದೇವಸ್ಥಾನಗಳು ಸೇರಿದಂತೆ ಶ್ರದ್ಧಾ ಕೇಂದ್ರಗಳಿಂದಾಗಿ ಇಂದು ಸಮಾಜದಲ್ಲಿ ಧರ್ಮ ಸಂಸ್ಕಾರ ಉಳಿದಿದೆ. ಶ್ರದ್ಧಾ ಕೇಂದ್ರಗಳು ಜನರಿಗೆ ನೆಮ್ಮದಿಯ ಜೀವನ ನೀಡುತ್ತಿದೆ. ಬ್ರಹ್ಮಶ್ರೀ ನಾರಾಯಣ ಗುರುಗಳು ಸಮಾನತೆಯ ಸಮಾಜಕ್ಕಾಗಿ ತಮ್ಮ ಬದುಕನ್ನ ಮುಡಿಪಾಗಿಟ್ಟವರು. ಕೋಟಿ ಚೆನ್ನಯ್ಯರು ಕೂಡ ಅಸಮಾನತೆಯ ವಿರುದ್ಧ ಕ್ರಾಂತಿಯನ್ನ ಮಾಡಿದವರು. ಅವರ ಆದರ್ಶಗಳು ಇಂದಿಗೂ ಜೀವಂತವಾಗಿದೆ ಎಂದು ಹೇಳಿದರು. ಸಂಸ್ಕೃತಿಯ ಅವಲೋಕಿಸುವಾಗ ಇಲ್ಲಿಯ ಕ್ಷೇತ್ರಾರಾಧನೆಗಳೇ ಇಲ್ಲಿಯ ಸಂಸ್ಕೃತಿಯನ್ನು ಉಳಿಸಿಕೊಂಡದ್ದು ಅಂತ ನಮ್ಮ ಹತ್ರ ಒಬ್ಬರು ಕ್ವಶನ್ ಕೇಳಿದರು. ಯುರೋಪಿನಲ್ಲಿ ಒಂದೊಂದು ದೇಶವು ಮತ ಪರಿವರ್ತನೆ ಆಗ್ತಾ ಇದೆ. ಇಡೀ ದೇಶ ಒಂದು ಮತದ ದೇಶವಾಗಿ ಪರಿವರ್ತನೆ ಆಗ್ತಾ ಇದೆ. ಆದರೆ ಭಾರತ ದೇಶವನ್ನು 700 ವರ್ಷಗಳ ಕಾಲ ಒಂದು ಧರ್ಮದವರು ಆಳಿದರು, ಇನ್ನೊಂದು ಧರ್ಮದವರು ಆಳಿದರು 200 ವರ್ಷ. ಆದರೆ ಭಾರತದಲ್ಲಿ ಯಾಕೆ ಆಗಲಿಲ್ಲ ಮತ ಪರಿವರ್ತನೆ ಅಂತ ನಾನು ಹೇಳಿದೆ. ಅದಕ್ಕೆ ನಾರಾಯಣ ಗುರುಗಳ ಒಂದು ಉದಾಹರಣೆ ಕೊಟ್ಟೆ. ನಾರಾಯಣ ಗುರುಗಳು ಭಾರತೀಯ ಜನತೆಯ ಹೃದಯ ಮಂದಿರದಲ್ಲಿರುವುದು ಕ್ಷೇತ್ರ. ಅದಕ್ಕೆ ಸಂಸ್ಕೃತದಲ್ಲಿ ಹೇಳಿದ್ದು ಕ್ಷತಾಪ್ತ. ಈ ಸಂದರ್ಭದಲ್ಲಿ ಶಾಸಕ ಸಂದೀಪ ಮಠಂದೂರು, ಕ್ಷೇತ್ರಾಡಳಿತ ಸಮಿತಿಯ ಗೌರವಾಧ್ಯಕ್ಷ ಜಯಂತ್ ನಡುಬೈಲ್, ಹೊರೆಕಾಣಿಕೆ ಸಮಿತಿಯ ಸಂಚಾಲಕ ರವಿ ಕಕ್ಕೆಪದು ಅವರನ್ನು ಸನ್ಮಾನಿಸಲಾಯಿತು. ಈ ಸಂದರ್ಭದಲ್ಲಿ ಮಾಜಿ ಸಚಿವರಾದ ಬೀರಮಾನತ್ ರೈ, ವಿನಯ್ ಕುಮಾರ್ ಸೊರಕೆ, ಮಾಜಿ ಶಾಸಕ ವಸಂತ್ ಬಂಗೇರ, ರಾಷ್ಟ್ರೀಯ ಬಿಲ್ಲವ ಮಹಾಮಂಡಲದ ಅಧ್ಯಕ್ಷ ಡಾಕ್ಟರ್ ರಾಜಶೇಖರ್ ಕೋಟ್ಯಾನ್, ಮುಂಬೈ ಬಿಲ್ಲವರ ಅಸೋಸಿಯೇಷನ್ ಅಧ್ಯಕ್ಷ ಹರೀಶ್ ಜಿ ಆಮೀನ್, ಬೆಂಗಳೂರಿನ ಉದ್ಯಮಿ ಗೋವಿಂದ ಬಾಬು ಪೂಜಾರಿ, ಗೆಜ್ಜಿಗಿರಿ ಕ್ಷೇತ್ರಾಡಳಿತ ಸಮಿತಿ ಅಧ್ಯಕ್ಷ ಪೀತಾಂಬರ ಹೆರಾಚೆ, ರಾಜ್ಯ ವಕೀಲರ ಪರಿಷತ್ನ ಮಾಜಿ ವೈಸ್ ಚೇರ್ಮನ್ ಸುಭಾಷ್ ಗೌಡಿಚಾರ್, ಜಾತ್ರೋತ್ಸವ ಸಮಿತಿಯ ಅಧ್ಯಕ್ಷ ಸತೀಶ್ ಕುಮಾರ್ ಕೆಡೆಂಚೆ, ಕ್ಷೇತ್ರಾಡಳಿತ ಸಮಿತಿಯ ಉಪಾಧ್ಯಕ್ಷ ರವಿ ಪೂಜಾರಿ ಚಿಲಿಂಪಿ, ಕುದ್ರೋಳಿ ಶ್ರೀ ಗೋಕರ್ಣನಾಥ ಕ್ಷೇತ್ರದ ಕೋಶಾಧಿಕಾರಿ ಪದ್ಮರಾಜ್ ಆರ್, ಗೆಜ್ಜಿಗಿರಿ ಕ್ಷೇತ್ರಾಡಳಿತ ಸಮಿತಿಯ ಕಾರ್ಯಕಾರಿ ಸಮಿತಿಯ ಸದಸ್ಯ ಮುಂಬೈ ಉದ್ಯಮಿ ಎನ್ ಟಿ ಪೂಜಾರಿ, ಪ್ರಧಾನ ಕಾರ್ಯದರ್ಶಿ ಉಲ್ಲಾಸ್ ಕೋಟ್ಯಾನ್ ಉಪಸ್ಥಿತರಿದ್ದರು.